ಅಪ್ರಾಪ್ತ ಯುವತಿ ನೀಡಿದ ದೂರಿನನ್ವಯ ನಗರದ ನಂದಿಗುಡ್ಡೆ ಅಪಾರ್ಟ್ಮೆಂಟ್ಗೆ ಮಂಗಳೂರು ಪೊಲೀಸರು ದಾಳಿ ನಡೆಸಿದ ವೇಳೆ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ಕೃತ್ಯ ನಡೆಸಿರುವುದು ಬಯಲಾಗಿದೆ. ಅಪ್ರಾಪ್ತ ಯುವತಿಯ ಮೇಲೆ ಒಟ್ಟು 6 ಲೈಂಗಿಕ ಪ್ರಕರಣ ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಒಟ್ಟು 4 ಪ್ರತ್ಯೇಕ ಫೋಕ್ಸೋ ಪ್ರಕರಣ ದಾಖಲಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ನಗರದ ನಂದಿಗುಡ್ಡೆ ಅಪಾರ್ಟ್ಮೆಂಟ್ಗೆ ಮಂಗಳೂರು ಪೊಲೀಸರು ದಾಳಿ ನಡೆಸಿದ ವೇಳೆ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ಕೃತ್ಯ ನಡೆಸಿರುವುದು ಬಯಲಾಗಿದೆ. 7 ಮಂದಿಯ ತಂಡ ನಡೆಸುತ್ತಿದ್ದ ವ್ಯವಸ್ಥಿತ ವೇಶ್ಯಾವಾಟಿಕೆಯ ಕೃತ್ಯ ಇದಾಗಿದ್ದು, ಘಟನೆಯ ವೇಳೆ 3 ಮಂದಿಯನ್ನ ವಶಕ್ಕೆ ಪಡೆಯಲಾಗಿತ್ತು. ತನಿಖೆಯ ಬಳಿಕ ಈ ಪ್ರಕರಣದಲ್ಲಿ ಒಟ್ಟು 10 ಮಂದಿ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಹೇಳಿದರು. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಇದೇ ತಿಂಗಳು 3ನೇ ತಾರೀಕು ಒಂದು ಪ್ರಕರಣ ದಾಖಲಾಗಿತ್ತು. ಇಮ್ಮಾರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆಕ್ಟ್, ITPA ಆಕ್ಟ್ ಅಂತ ಕರಿತೀವಿ. ಬೇಸಿಕಲಿ ವೇಶ್ಯಾವಾಟಿಕೆಯಲ್ಲಿ ತೊಡಗಿಕೊಂಡಿರುವಂಥದ್ದು ಸಂಬಂಧಿಸಿದಂತಹ ಕೇಸ್ ಇದು. ಸೊ ಇದರಲ್ಲಿ ಅಪ್ರಾಪ್ತ ಬಾಲಕಿಯೊಬ್ಬಳು ತಮ್ಮ ಶಾಲಾ ಮುಖ್ಯಸ್ಥರಿಗೆ ಶೇರ್ ಮಾಡಿದಂಥ ಇನ್ಫಾರ್ಮೇಷನ್ ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ನಮ್ಮ ಇಲಾಖೆಯವರು ಮಾಹಿತಿಯನ್ನು ಕಲೆ ಹಾಕಿ ಅಪ್ರಾಪ್ತ ಬಾಲಕಿಯಿಂದ ಫಿರ್ಯಾದಿಯನ್ನು ಪಡೆದುಕೊಂಡು ಒಂದು ITPA ಆಕ್ಟ್ ಮತ್ತು ಪೋಕ್ಸೋ ಸೇರಿದಂತೆ ಒಂದು ಪ್ರಕರಣವನ್ನು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. ಇದರಲ್ಲಿ ಅವತ್ತು 3 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿತ್ತು. ಇದು ಕೃತ್ಯ ನಡೆದಿದ್ದು ಲಿಯಾನಾ ರೆಸಿಡೆನ್ಸಿ ಅಂತದ್ದು ಇದೊಂದು ಅಪಾರ್ಟ್ಮೆಂಟಲ್ಲಿ ಟಾಪ್ ಫ್ಲೋರಲ್ಲಿ ಪೆಂಟ್ ಹೌಸ್ ಅಂತಾರೆ, ಆ ಥರ ಒಂದು ಮನೆಯಲ್ಲಿ ಒಂದು ಕೃತ್ಯ ನಡೆದಿದ್ದು. ನಂದಿಗುಡ್ಡೆ ಅವರಲ್ಲಿ ನಡೆದಂಥ ಕೃತ್ಯ. ಇದರಲ್ಲಿ ಒಟ್ಟು 3 ಜನ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ ಆ ಮನೆಯನ್ನು ನೋಡ್ಕೊತಿದ್ದಂಥ ಲೇಡಿ ಏನಿದ್ದಾಳೆ, 41 ವರ್ಷದ ಒಬ್ಬಳು ಹೆಣ್ಮಗಳು, ಆಕೆಯನ್ನು ಮತ್ತು ಆಕೆ ಜೊತೆಯಲ್ಲಿದ್ದಂತಹ ಇನ್ನೊಬ್ಬ ಮಹಿಳೆಯನ್ನು ಮತ್ತು ಆ ಮನೆಯ ಯಾರ ಹೆಸರಲ್ಲಿ ಲೀಸ್ ಇತ್ತು ಅಥವಾ ಬಾಡಿಗೆ ಇತ್ತು ಮತ್ತು ಎಲ್ಲ ಚಟುವಟಿಕೆಯಲ್ಲಿ ಸಪೋರ್ಟ್ ಮಾಡ್ತಿದ್ದಂಥ ಉಪ್ಪಳ ಕಾಸರಗೋಡು ಮೂಲದ ವ್ಯಕ್ತಿ, ಈತ ಈ ನಂದಿಗುಡ್ಡೆ ನಿವಾಸಿ ಲೇಡಿ ಏನಿದ್ದು ಅವಳ ಜೊತೆ ವಾಸ ಮಾಡ್ಕೊಂಡಿರ್ತಾನೆ ಅನ್ನೋದಿದ್ದು ನಮ್ಮ ತನಿಖೆಯಲ್ಲಿ ಕಂಡುಬಂದಿತ್ತು. ಇದರಲ್ಲಿ ಬಹಳ ಮುಖ್ಯವಾದಂಥ ವಿಚಾರ ನಮ್ಮ ತನಿಖೆಯಲ್ಲಿ ಕಂಡುಬಂದಿದ್ದು, ಮಂಗಳೂರು ನಗರದ ಒಂದು ಕಾಲೇಜಿನಲ್ಲಿ ಪ್ರಥಮ PUC ಓದ್ತಾ ಇದ್ದಂಥ ಒಬ್ಬ ಅಪ್ರಾಪ್ತ ಬಾಲಕಿಗೆ ಒಂದು ಲೇಡಿ ಪರಿಚಯ ಆಗುತ್ತೆ. ಆ ಲೇಡಿ ಪರಿಚಯದಿಂದ ಆ ಲೇಡಿ ಬೇಸಿಕಲಿ ಸುಮ್ಮನೆ ರ್ಯಾಂಡಮ್ ಪರಿಚಯ ಆದವಲ್ಲ, ಆಕೆ ಏನು ಈ ಒಂದು ಆರ್ಗನೈಸ್ಡ್ ಪ್ರಾಸ್ಟಿಟ್ಯೂಷನ್ ನಡೆಸ್ತಾ ಇದ್ರು ಅವ್ರಿಗೆ ಸಂಬಂಧಪಟ್ಟಂಥವಳೆ ಆಗಿದ್ದಾಳೆ. ಆ ಲೇಡಿ ಕಡೆಯಿಂದ ಈ ಅಪ್ರಾಪ್ತ ಬಾಲಕಿ ಈ ಆರೋಪಿ ಏನಿದ್ದಾರೆ 1, 2, 3 ಅವ್ರಿಗೆ ಸಂಪರ್ಕಕ್ಕೆ ಬರ್ತಾರೆ. ಸಂಪರ್ಕಕ್ಕೆ ಬಂದಂಥ ಸಂದರ್ಭದಲ್ಲಿ 2-3 ಸರಿ ಜೊತೆ ಓಡಾಡುವಂಥದ್ದು, ಅವಳಿಗೆ ಸ್ವಲ್ಪ ಗಿಫ್ಟ್ಸ್ ಕೊಡುವಂಥದ್ದು, ಮತ್ತು ನೀವು ಏನಾದರೂ ದುಡ್ಡು ಕಾಸಿನ ಸಹಾಯ ಬೇಕಿದ್ರೆ ನಾನು ಕೇಳು ಅಂತ ಹೇಳ್ಬಿಟ್ಟು ಅವಳಿಗೆಲ್ಲ ಸ್ವಲ್ಪ ಮನ ಪರಿವರ್ತನೆ ಮಾಡಿಬಿಟ್ಟು ತಮ್ಮ ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ ಪ್ರಯತ್ನ ಮಾಡ್ತಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ DCP ಹರಿರಾಮ್ ಶಂಕರ್, BP ದಿನೇಶ್ ಕುಮಾರ್ ಉಪಸ್ಥಿತರಿದ್ದರು. ಸಣ್ಣ ಆಲೋಚನೆಗಳು ದೊಡ್ಡ ಸಾಧನೆಗೆ ಒಂದು ದಾರಿ. ಮನೆ ಅದಕ್ಕೊಂದು ಒಳ್ಳೆ ಸೈಟು. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ಯೋಜನೆ ಪಕ್ಕ ಇರಬೇಕು. ನಮ್ಮ ಅಭಿರುಚಿಗೆ ತಕ್ಕಂತೆ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಕೋಟಿ ಅಲ್ಲ, ಲಕ್ಷ ಅಲ್ಲ, ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ.